ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ ನಮಸ್ಕಾರ. ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿವಿಧ ಕ್ಷೇತ್ರದ ಸಾಧಕರ ಸಾಧನೆಯ ಅನಾವರಣ ಈ ನಮ್ಮೂರ ಜಾಣೆ ಕಾರ್ಯಕ್ರಮ. ಈ ದಿನ ನಮ್ಮ ಜೊತೆಗಿದ್ದಾರೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದಂತಹ ನಮ್ಮೂರಿನ ಪ್ರತಿಭೆ ಭಾಗ್ಯಶ್ರೀ ಕಂಬಳಕಟ್ಟ. ಅವರನ್ನು ಸ್ವಾಗತಿಸೋಣ. ಭಾಗ್ಯಶ್ರೀ ಕಂಬಳಕಟ್ಟ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನಂತೂ ತುಂಬ ಖುಷಿಯಲ್ಲಿದ್ದೇನೆ ನಿಮ್ಮ ಜೊತೆ ಮಾತಾಡಲಿಕ್ಕೆ. ಮೊದಲಿಂದ ಶುರು ಮಾಡೋದಾದರೆ ನಿಮ್ಮ ಬಾಲ್ಯ ಹೇಗಿತ್ತು? ನಾನು ಹುಟ್ಟಿದ್ದು ಕೊಡೂರು ಗ್ರಾಮದ ಕಂಬಳಕಟ್ಟ ಗ್ರಾಮದಲ್ಲಿ. ನನ್ನ ತಂದೆ ನಿವೃತ್ತ ಬ್ಯಾಂಕ್ ಉದ್ಯೋಗಿ, ತಾಯಿ ಗೃಹಿಣಿ. ನಿಮ್ಮ ಎಜುಕೇಶನ್ ಆಗಿರ್ಬೋದು, ಎಲ್ಲಿ ಕಲ್ತ್ರಿ? ನಾನು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಆದುಡುಪಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿದ್ದು. ಅಲ್ಲಿಂದಾನೇ ನನಗೆ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಮೂಡಿದ್ದು. 7ನೇ ತರಗತಿಯಲ್ಲಿ ಕಲಿತಾ ಇರುವಾಗ ಬರೀಲಿಕ್ಕೆ ಆರಂಭಿಸಿದೆ. ಆದರೆ ಅದು ಹೊರಗಡೆ ಯಾರಿಗೂ ಗೊತ್ತಿರಲಿಲ್ಲ. ಅಂದ್ರೆ ನಾನೇ ಮನೆಯಲ್ಲಿ ಬರೆದು ಅದನ್ನು ಮನೆಯಲ್ಲಿ ತಂದೆ ತಾಯಿಯ ಮುಂದೆ ಓದ್ತಾ ಇದ್ದೆ. ನನ್ನ ಕವನಗಳಿಗೆ ಮೊದಲು ಕಿವಿಯಾದದ್ದೇ ನನ್ನ ತಂದೆ ತಾಯಿಯರು. ಹಾಗಾದ್ರೆ ನಿಮ್ಮ ಸಪೋರ್ಟ್ ಸಿಸ್ಟಮ್ ನಿಮ್ಮ ತಂದೆ ತಾಯಿ ಅಂತ ಹೇಳ್ತೀರಾ? ಖಂಡಿತ. ನೀವು 7ನೇ ಕ್ಲಾಸಲ್ಲಿ ಮೊದಲಿಗೆ ಕವನ ಬರೀಲಿಕ್ಕೆ ಶುರು ಮಾಡಿದ್ರ ಅಂತ ಹೇಳಿದ್ರು. ನೀವು ಮೊದಲು ಬರೆದಂತಹ ಕವನ ಯಾವುದಂತ ನೆನಪಿದೆಯಾ? ಮೊದಲು ಬರೆದದ್ದು ಅಂದ್ರೆ ಆಗ ನನಗೆ ಕವನ ಬರೀಲಿಕ್ಕೆ ಅಷ್ಟು ಇದಿರ್ಲಿಲ್ಲ. ಅಂದ್ರೆ ಆಸಕ್ತಿ ಇತ್ತು. ಸುಮ್ಮನೆ ಹೀಗೆ ಪ್ರಾಸಗಳನ್ನು ಹುಡುಕಿಕೊಂಡು ಬರೀಲಿಕ್ಕೆ ಆರಂಭಿಸಿದೆ. ಆ ನಂತರ 8ನೇ ತರಗತಿಗೆ ಹೋದಾಗ ಅಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದಂತಹ ರವೀಂದ್ರ ಸರ್ ಅವರು ನನಗೆ ಬಹಳ ಉತ್ತೇಜನ ನೀಡಿದ್ರು. ಅವರು ನನ್ನ ಕವನಗಳನ್ನು ಯಾವ ರೀತಿ ಬರಿಬೇಕು, ಚುಟುಕುಗಳನ್ನು ಬರಿತಾ ಇದ್ದೆ ಆ ಸಮಯದಲ್ಲಿ, ಚುಟುಕುಗಳನ್ನು ಯಾವ ರೀತಿ ಬರಿಬೇಕು ಅಂತ ಮಾರ್ಗದರ್ಶನವನ್ನು ನೀಡಿದ್ರು. ಆ ನಂತರ ಅವರೇ ನನಗೆ ಹೇಳಿ ಒಂದು 4 ಕವನಗಳನ್ನು ಬರೆದು ಕೊಡು, 4 ಚುಟುಕುಗಳನ್ನು ಬರೆದು ಕೊಡು, ಅದನ್ನು ನಾನು ಉದಯವಾಣಿಗೆ ಕಳಿಸ್ತೇನೆ, ಅದರಲ್ಲಿ ಪ್ರಕಟ ಮಾಡ್ತಾರೆ ಅಂತ ಹೇಳಿದ್ರು. ಆ ನಂತರ ಅವರೇ ಉದಯವಾಣಿಗೆ ಕಳಿಸಿಕೊಟ್ರು. 9ನೇ ತರಗತಿಯಲ್ಲಿ ಇರುವಾಗ ನನ್ನ ಮೊದಲ ಚುಟುಕು ಉದಯವಾಣಿಯಲ್ಲಿ ಪ್ರಕಟಗೊಂಡಿತ್ತು. ಆ ಚುಟುಕು ಹೇಳುತ್ತೇನೆ. ಶೀರ್ಷಿಕೆ ಮಳೆ. ಮಳೆ ಬಂತು ಮಳೆ, ಮಳೆ ಬಂತು ಮಳೆ, ರೈತನು ಬೆಳೆದನು ಬೆಳೆ, ರೈತನು ಬೆಳೆದನು ಬೆಳೆ, ಭೂಮಿಗೆ ಬಂದಿತೊಂದು ಕಳೆ, ಭೂಮಿಗೆ ಬಂದಿತೊಂದು ಕಳೆ, ಹಸಿರಾಯಿತು ನಮ್ಮ ಇಳೆ, ಹಸಿರಾಯಿತು ನಮ್ಮ ಇಳೆ. ಇಷ್ಟು ಅದ್ಭುತವಾಗಿ ಕವನ ವಾಚನ ಮಾಡಿದ್ರಿ. ನಿಮ್ಗೆ ಇನ್ಸ್ಪಿರೇಷನ್ ಯಾರು? ಈ ಕವನ ಬರಿಬೇಕು, ನಂಗೆ ಇವರ ತರ ಆಗ್ಬೇಕಂತ ಯಾರನ್ನು ನೋಡಿ ಕಲ್ತ್ರಿ ನೀವು ಇನ್ಸ್ಪಿರೇಷನ್? ನಾನು ದುಂಡಿ ರಾಜರದ್ದು ಹಾಗೆ ದಿನಕರ ದೇಸಾಯಿ ಅವರ ಚುಟುಕುಗಳನ್ನೆಲ್ಲ ಓದ್ತಾ ಇದ್ದೆ. ಆಗ ಅವರು ಬರಿತಾ ಇದ್ದದನ್ನು ನೋಡಿ ನಾನು ಯಾಕೆ ಬರಿಬಾರ್ದು ಅನ್ನುವಂತಹ ಒಂದು ಯೋಚನೆ ನನ್ನ ಮನದಲ್ಲಿ ಮೂಡಿತ್ತು. ಆ ನಂತರ ಬರೀಲಿಕ್ಕೆ ಆರಂಭಿಸಿದೆ. ನಿಮ್ಗೆ ಈ ಪುಸ್ತಕ ಓದುವಂತಹದ್ದು ಅಭ್ಯಾಸ ಏನಾದ್ರೂ ಇದೆಯಾ? ತುಂಬಾ ಪುಸ್ತಕಗಳನ್ನು ನಾನು ಓದ್ತಾ ಇದ್ದೆ ಬಾಲ್ಯದಲ್ಲಿ. ಆಗ ಅಂದ್ರೆ ಮನೆಯಲ್ಲಿ ಟಿವಿ ಇದ್ರೂ ಕೂಡ ನಾವು ನೋಡ್ತಾ ಇರ್ಲಿಲ್ಲ. ಬರೀ ಪುಸ್ತಕಗಳನ್ನು, ಕಾದಂಬರಿಗಳನ್ನು, ಕಥೆಗಳನ್ನು, ಕವನ ಪುಸ್ತಕಗಳನ್ನು, ಹಾಗೆ ಉದಯವಾಣಿ, ತರಂಗ, ಮಂಗಳ, ಆಗ ಬಾಲಮಂಗಳ, ಅದನ್ನೆಲ್ಲ ಓದ್ತಾ ಇದ್ದೆ. ಅದರಲ್ಲಿ ಬರ್ತಾ ಇದ್ದಂತಹ ಕವನಗಳನ್ನು, ಚುಟುಕುಗಳನ್ನು ಓದಿ ನಾನು ಬರೀಲಿಕ್ಕೆ ಆರಂಭಿಸಿದೆ. ನೀವು ಹೇಳಿದ್ರಿ ನನ್ನದು ಉದಯವಾಣಿಯಲ್ಲಿ ನಾನು 9ನೇ ಕ್ಲಾಸಲ್ಲಿ ಇರುವಾಗ ಮೊದಲಿಂದಾಗಿ ಬಂತು ಅಂತ. ಆಗ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನನ್ನದೊಂದು ಬರೆದ ಸಣ್ಣ ಕವನ ಪೇಪರಲ್ಲಿ ಬಂತಲ್ಲ ಅಂತ ಹೇಗೆ ಎಕ್ಸ್ಪೀರಿಯನ್ಸ್ ಆಯ್ತು ನಿಮ್ಗೆ ಅದನ್ನು? ಆಗ ಅಂದ್ರೆ ನನ್ನ ಸಹಪಾಠಿಗಳೆಲ್ಲ ನನ್ನನ್ನು ಹೊಗಳಿಕ್ಕೆ ಶುರು ಮಾಡಿದ್ರು. ಅಲ್ಲಿವರೆಗೂ ಯಾರದ್ದು ಕೂಡ ಪ್ರಕಟಗೊಂಡಿರ್ಲಿಲ್ಲ ಆದುಡುಪಿ ಪ್ರೌಢಶಾಲೆಯಲ್ಲಿ. ಮೊದಲನೇದಾಗಿ ನನ್ನದೇ ಪ್ರಕಟಗೊಂಡಾಗ ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಅದನ್ನು ಓದ್ತಾ ಇದ್ರು. ಅಂದ್ರೆ ಶಾಲೆಯಲ್ಲಿ ಇತ್ತು ಉದಯವಾಣಿ ಪತ್ರಿಕೆ, ಅವರು ತರಿಸಿಕೊಂಡಿದ್ರು. ಅದನ್ನು ಎಲ್ಲರೂ ಹೋಗಿ ಓದ್ಲಿಕ್ಕೆ ಶುರು ಮಾಡಿದ್ರು. ಆಗ್ಬೋದು ನೀನು ಅಷ್ಟು ಬರ್ದದ್ದು, ಉದಯವಾಣಿಯಲ್ಲಿ ಬಂದದ್ದು ಆಗ್ಬೋದು ಹೇಳಿ. ಅದೇ ರೀತಿ ಎಲ್ಲ ಶಿಕ್ಷಕರು ಕೂಡ ನನಗೆ ಬಹಳಷ್ಟು ಪ್ರೋತ್ಸಾಹ ನೀಡಿದ್ದಾರೆ. ಅಂದ್ರೆ ಈಗ ನೋಡಿ, ಈಗಿನ ಕಾಲದಲ್ಲಿ ಎಲ್ಲ ಪುಸ್ತಕ ಓದುದಾಗಿರಬಹುದು, ಕವನಗಳಿಗೆಲ್ಲ ಅಷ್ಟೊಂದು ಅವಕಾಶ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅವಕಾಶ ಸಿಗ್ತಾ ಇಲ್ಲ ಎನ್ನುವಂಥದ್ದನ್ನು ನಾವು ನಂಬಲೇಬೇಕು. ಯಾಕೆಂದ್ರೆ ಮೊದಲು ಇದ್ದ ಹಾಗೆ ಕವನಗಳನ್ನು ಹಾಗೆ ಪುಸ್ತಕಗಳನ್ನು ಓದುವವರ ಸಂಖ್ಯೆ ಕಡಿಮೆ ಆಗಿದೆ. ಈಗ ಏನಿದ್ರು ಕೂಡ ಮೊಬೈಲ್ ಯುಗ. ಅದಕ್ಕೆ ಸರಿಯಾಗಿಯೇ ಮೊಬೈಲ್ನಲ್ಲಿಯೇ ಸಾಕಷ್ಟು ಕವಿಗೋಷ್ಠಿಗಳು ನಡೀತಾ ಇದ್ದಾವೆ. ಹಾಗೆಯೇ ಮೊಬೈಲ್ನಲ್ಲಿ ಅಂತರ್ಜಾಲದಲ್ಲಿ ಸಾಕಷ್ಟು ಸಾಹಿತ್ಯ ಬಳಗಗಳು ಹುಟ್ಟಿಕೊಂಡಿವೆ. ಆ ಸಾಹಿತ್ಯ ಬಳಗಗಳಿಗೆ ಸೇರಿಕೊಂಡ ನಂತರ ನಾನು ಇನ್ನಷ್ಟು ಬರೀಲಿಕ್ಕೆ ಹೊಸ ಹೊಸ ಸಾಹಿತ್ಯದ ಪ್ರಕಾರಗಳನ್ನು ಅದರಿಂದಾಗಿ ತಿಳ್ಕೊಂಡಿದ್ದೇನೆ. ಮೇಡಮ್, ನಿಮ್ಮದೊಂದು ಬಹಳಷ್ಟು ವಿಡಿಯೋಗಳನ್ನು ನೋಡಿದ್ದೀನಿ. ಅಂದರೆ ಕವನ ವಾಚನ ಮಾಡಿದ್ದು ಆಗಿರ್ಬೋದು, ನಮ್ಮ ಟಿವಿಯಲ್ಲಿ ಕೆಲವೊಂದು ಟಿವಿಗಳಲ್ಲಿ ನಿಮ್ಮದು ಬಂದಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಕೂಡ ಇತ್ತೀಚೆಗಷ್ಟೇ ಬಂದಿರುವಂಥದ್ದು.
ನಾನಂದ್ರೆ ಮುಖಪುಸ್ತಕದಲ್ಲಿ ಸಾಕಷ್ಟು ಕವನಗಳನ್ನು ಬರೆದು ಅದಕ್ಕೆ ಅಪ್ಲೋಡ್ ಮಾಡ್ತಿದ್ದೆ. ಅದನ್ನು ಗಮನಿಸಿದಂತಹ ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ತಿನ ಕಾವಿ ಕೃಷ್ಣದಾಸ್ರವರು, ಅವರು ಅಲ್ಲಿ ಅಧ್ಯಕ್ಷರಾಗಿದ್ದಾರೆ, ಅವರು ನನಗೆ ಕರೆ ಮಾಡಿ ಹೀಗೆ ಹೇಳಿದ್ರು, ಕವನಗಳನ್ನು ನೀವು ವಿಡಿಯೋ ಮಾಡಿ ನನಗೆ ಕಳಿಸಿಕೊಡಿ, ಕೋವಿಡ್ ಕಾರಣದಿಂದ ನಿಮ್ಮ ಸಂದರ್ಶನ ಮಾಡ್ಲಿಕ್ಕಾಗುದಿಲ್ಲ, ಕವನಗಳನ್ನು ನನಗೆ ವಿಡಿಯೋ ಮಾಡಿ ಮನೆಯಲ್ಲೇ ಕೂತು ಕಳಿಸಿಕೊಡಿ ಅಂತ. ನಾನು ಹಾಗೆ ಅವರಿಗೆ ವಿಡಿಯೋ ಮಾಡಿ ಕಳಿಸಿದೆ. ಅದನ್ನು ಅವರು ನಮ್ಮ ಕುಡ್ಲ ಟಿವಿಯಲ್ಲಿ ಪ್ರಸಾರ ಮಾಡಿದ್ರು. ಈಗ ಕೋವಿಡ್ ಕಾರಣದಿಂದ ಆಗ್ಲಿಲ್ಲ ಅಂತ ಹೇಳಿದ್ರಿ, ನಿಮ್ಗೆ ಬಹಳಷ್ಟು ಸೋಷಿಯಲ್ ಮೀಡಿಯಾದಿಂದ ಅವಾರ್ಡ್ಗಳು ಸಿಕ್ಕಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ, ನನ್ಗೆ ಈಗ ಇತ್ತೀಚೆಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿರುವಂತದ್ದು, ಹಾಗೆ ಅಭಿನಂದನಾ ಪತ್ರಗಳು ಕೂಡ ಸಿಕ್ಕಿವೆ. ಅದೆಲ್ಲಕ್ಕೂ ಕಾರಣ ಮುಖಪುಸ್ತಕವೇ. ಫೇಸ್ಬುಕ್ ನಲ್ಲಿ ಸಾಕಷ್ಟು ಸಾಹಿತ್ಯ ಬಳಗಗಳು ಹುಟ್ಟಿಕೊಂಡು ನಾನು ಆ ಸಾಹಿತ್ಯ ಬಳಗಕ್ಕೆ ಸೇರಿಕೊಂಡ ಕಾರಣ, ಅದರಲ್ಲಿ ಪ್ರತಿದಿನವೂ ಸ್ಪರ್ಧೆಗಳನ್ನು ನಡೆಸ್ತಾ ಇದ್ರು, ಸಾಹಿತ್ಯದ ಹೊಸ ಹೊಸ ಪ್ರಕಾರಗಳಲ್ಲಿ ಸ್ಪರ್ಧೆಗಳನ್ನು ನಡೆಸ್ತಾ ಇದ್ರು. ಆ ಸ್ಪರ್ಧೆಗಳಲ್ಲೆಲ್ಲ ನಾನು ಭಾಗವಹಿಸ್ತಾ ಇದ್ದೆ. ಹಾಗಾಗಿ ಅದರಲ್ಲಿ ಅತ್ಯುತ್ತಮವಾದಂತಹ ಕವನಗಳಿಗೆ ಅವರು ಪ್ರಶಸ್ತಿ ಪತ್ರಗಳನ್ನು ನೀಡ್ತಾ ಇದ್ರು. ನಿಮಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿದಿರಿ, ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ ದಿನದ ಒಂದು ನಿಮ್ಮ ಖುಷಿ ಹೇಗಿತ್ತು? ಅದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು PU ಅಲ್ಲಿಂದ ಆರಂಭಿಸ್ತೇನೆ. ನಾನು PUC ವ್ಯಾಸಂಗ ಮಾಡ್ತಾ ಇರುವಾಗ ನಾನು ಮಾಡಿರುವಂತದ್ದು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಡುಪಿ, ಇಲ್ಲಿ ಅಲ್ಲಿನ ಕನ್ನಡ ಪ್ರಾಧ್ಯಾಪಕರಾಗಿದ್ದಂತಹ ಶ್ರೀ ಮೇಟಿ ಮುದಿಯಪ್ಪ ಸರ್, ಅವರು ಇತ್ತೀಚೆಗಷ್ಟೇ ನಿಧನಗೊಂಡ್ರು. ಅವರು ನನ್ಗೆ ಯಾವತ್ತೂ ಹೇಳ್ತಾ ಇದ್ರು, ನೀನು ಆಗ ನಾನಂದ್ರೆ ವಾಣಿಜ್ಯ ವಿಭಾಗದಲ್ಲಿ ಕಲಿತಾ ಇದ್ದೆ, ಆಗ ಅವ್ರು ಹೇಳ್ತಾ ಇದ್ರು, ನೀನು ಕನ್ನಡದಲ್ಲಿ MA ಪದವಿಯನ್ನು ಮಾಡು, ಆಗ ಇನ್ನಷ್ಟು ಕನ್ನಡ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳಿಕ್ಕಾಗ್ತದೆ ಅಂತ ಹೇಳಿ. ಹಾಗೆ ಅವರು ಹೇಳಿದ ಪ್ರಕಾರ ನಾನು ನಂತರ ಪದವಿ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ BA ಪದವಿಗೆ ಸೇರಿಕೊಂಡೆ. ಅಲ್ಲಿ ನನಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅಲ್ಲಿ ಹಿಂದಿ ಪ್ರಾಧ್ಯಾಪಕಿಯಾಗಿದ್ದಂತಹ ಡಾಕ್ಟರ್ ಮಾಧವಿ ಭಂಡಾರಿ ಮೇಡಮ್, ಅವರು ನನ್ನ ಕವನಗಳನ್ನು ಓದಿ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ರು. ಹಾಗೆಯೇ ಕನ್ನಡ ಪ್ರಾಧ್ಯಾಪಕರಾಗಿದ್ದಂತಹ ಪ್ರೊಫೆಸರ್ ಮುರಳೀಧರ್ ಉಪಾಧ್ಯಾಯ ಹಿರಿಯಡ್ಕ, ಅವರು ನನ್ನ ಕವನಗಳನ್ನು ವಿಮರ್ಶಿಸ್ತಾ ಇದ್ರು, ಇನ್ನೂ ಉತ್ತಮವಾಗಿ ಬರಿಬಹುದು ಅಂತ ಯಾವತ್ತೂ ನನಗೆ ಹೇಳ್ತಾ ಇದ್ರು. ಒಮ್ಮೆ ಹೀಗೆ ನಾನು ಅವರಿಗೆ ಕವನಗಳನ್ನು ತೋರಿಸುವಾಗ ಡಾಕ್ಟರ್ ಮಾಧವಿ ಭಂಡಾರಿ ಮೇಡಮ್ ಅವರು ಹೇಳಿದ್ರು, ನಿನ್ನ ಚುಟುಕುಗಳನ್ನು ಒಂದು ಸಂಕಲನ ಮಾಡುವ, ಒಂದು ಕೃತಿ ಹೊರಗೆ ತರುವ ಅಂತ ಹೇಳಿದ್ರು. ಹಾಗೆ ಅವರ ಮಾರ್ಗದರ್ಶನದಲ್ಲಿ ತೃತೀಯ BA ವ್ಯಾಸಂಗ ಮಾಡ್ತಾ ಇರ್ಬೇಕಾದ್ರೆ ನನ್ನ ಪ್ರಥಮ ಚುಟುಕು ಸಂಕಲನ ಪ್ರಕಟ ಆಯಿತು. ಆ ಚುಟುಕು ಸಂಕಲನವನ್ನು ಕಾಲೇಜಿನಲ್ಲಿಯೇ ಅವರೇ ಬಿಡುಗಡೆಗೊಳಿಸಿದ್ರು. ಅದು ನನಗೆ ಬಹಳ ಹೆಮ್ಮೆ. ಇಷ್ಟು ಸುಂದರವಾಗಿ ನೀವು ಕನ್ನಡವನ್ನು ಸರಳವಾಗಿ ಮಾತಾಡ್ತೀರಾ. ನಿಮ್ಮ ಜೀವನದಲ್ಲಿ ನಿಮ್ಮ ಕನ್ನಡ ಶಿಕ್ಷಕರು ಎಷ್ಟು ಪಾತ್ರ ವಹಿಸ್ತಾರೆ? ಕನ್ನಡ ಶಿಕ್ಷಕರು ಅಂತ ಹೇಳಿದ್ರೆ ನನಗೆ ಮೊದಲನೇದಾಗಿ ಪ್ರೊಫೆಸರ್ ಮುರಳೀಧರ್ ಉಪಾಧ್ಯಾಯ ಹಿರಿಯಡ್ಕ, ಅವರು ಬಹಳ ಸರಳವಾಗಿ ಸುಲಲಿತವಾಗಿ ಅವರು ನಿರರ್ಗಳವಾಗಿ ಮಾತಾಡ್ತಾ ಇದ್ರು ಕನ್ನಡ. ಅವರದ ಪಾಠಗಳನ್ನು ಆಲಿಸುವಾಗ ನಾನು ಕೂಡ ಇದೇ ರೀತಿ ಮಾತನಾಡಬೇಕು ಅಂದ್ರೆ, ನನಗೆ ಮೊದಲು ಕನ್ನಡದ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದ ಕಾರಣ, ಮುಂದೆ ಕನ್ನಡ ಉಪನ್ಯಾಸಕಿ ಆಗಬೇಕೆನ್ನುವಂತಹ ಒಂದು ಕನಸನ್ನು ಹೊತ್ತಿದ್ದ ಕಾರಣ ಕನ್ನಡದಲ್ಲೇ ನಾನು ಮಾತನಾಡಬೇಕು ಅಂತ ಆರಂಭಿಸಿದೆ. ಹಾಗಾಗಿ ಕನ್ನಡ. ನೀವು ಹೇಳಿದ್ರಿ, ನಂದು ಮೊದಲನೇ ಬಾರಿಗೆ ಒಂದು ಕವನ ಒಂದು ಹೊರಗೆ ಬಿತ್ತು, ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕಾಲೇಜ್ ಲೈಫಿಗೆ ಬಂದಾದ್ಮೇಲೆ ನಿಮ್ಮ ಸಾಹಿತ್ಯ ಕ್ಷೇತ್ರ ಹೇಗೆ ನಡೀತಾ ಹೋಯ್ತು? ಅಂದ್ರೆ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ನಾನು ಸೇರಿಕೊಂಡಾಗ ಅಲ್ಲಿ ಸಾಹಿತ್ಯ ಸಂಘ ಇತ್ತು. ಆ ಸಾಹಿತ್ಯ ಸಂಘಕ್ಕೆ ನಾನು ಮೊದಲು ಸೇರಿಕೊಂಡೆ. ಅಲ್ಲಿ ಅವರು ಆಗಾಗ ಕವಿಗೋಷ್ಠಿಗಳನ್ನೆಲ್ಲ ನಡೆಸ್ತಾ ಇದ್ರು. ಅಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಕವನಗಳನ್ನು ವಾಚನ ಮಾಡ್ತಿದ್ದೆ. ಹಾಗೆ ಚುಟುಕುಗಳನ್ನು, ನಾನಂದ್ರೆ ಹೆಚ್ಚಾಗಿ ಹಾಸ್ಯ ಚುಟುಕುಗಳನ್ನು ಬರಿತಾ ಇದ್ದೆ. ಯಾಕೆಂದ್ರೆ ದುಂಡಿರಾಜರ ಚುಟುಕುಗಳನ್ನು ನೋಡಿದ ನಂತರ ನಾನು ಕೂಡ ಹಾಸ್ಯ ಚುಟುಕುಗಳನ್ನು ಬರಿಬೇಕು ಎನ್ನುವಂಥದ್ದು ನನ್ನ ಆಸೆ ಆಗಿತ್ತು. ಆ ಹಾಸ್ಯ ಚುಟುಕುಗಳನ್ನು ವಾಚನ ಮಾಡುವಾಗ ನನ್ನ ಸಹಪಾಠಿಗಳು ಹಾಗೆ ಕಾಲೇಜಿನಲ್ಲಿ ಕಲಿತಾ ಇದ್ದಂತಹ ಎಲ್ಲಾ ವಿದ್ಯಾರ್ಥಿಗಳು ಚಪ್ಪಾಳೆಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ರು. ಅದು ಇನ್ನಷ್ಟು ನನಗೆ ಉತ್ತೇಜನ ನೀಡ್ತಾ ಇತ್ತು, ಇನ್ನೂ ಉತ್ತಮವಾಗಿ ನಾನು ಬರಿಬೇಕು ಅಂತ. ನಿಮ್ಮ ಈ ಸಾಹಿತ್ಯ ಕ್ಷೇತ್ರದಲ್ಲಿ ನಿಮಗೆ ಮೇನ್ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಯಾರು? ಮೊದಲನೇದಾಗಿ ನನ್ನ ತಂದೆ ತಾಯಿ, ಅವರು ಬಹಳಷ್ಟು ನನಗೆ ಉತ್ತೇಜನವನ್ನು ನೀಡ್ತಾ ಬಂದಿದ್ದಾರೆ. ನಾನು ಈ ರೀತಿ ಕೃತಿಯನ್ನು ಹೊರಗೆ ತರಬೇಕು ಅಂತ ಹೇಳಿದಾಗ್ಲೂ ಅವರು ಸಂಪೂರ್ಣ ಸಹಕಾರವನ್ನು ನನಗೆ ನೀಡಿದ್ದಾರೆ. ಹಾಗೆಯೇ ಪೂರ್ಣಪ್ರಜ್ಞಾ ಕಾಲೇಜಿನ ಡಾಕ್ಟರ್ ಮಾಧವಿ ಭಂಡಾರಿ ಮೇಡಮ್ ಅವರು ಮೊದಲಿನಿಂದ ಕೊನೆಯವರೆಗೂ ನಾನು ಕೃತಿ ಹೊರಗೆ ತರಲಿಕ್ಕೆ ಪ್ರಮುಖ ಕಾರಣವೇ ಅವರು. ನೀವು ಸಾಹಿತ್ಯ ಹೊರತುಪಡಿಸಿ ಒಬ್ರು ಶಿಕ್ಷಕಿ ಹಾಗೆ ನೀವು ಹೇಗಿದ್ದೀರಾ? ಶಿಕ್ಷಕಿಯಾಗಿ ಅಂದ್ರೆ ನನಗೆ ಕನ್ನಡ ಶಿಕ್ಷಕಿ ಆಗ್ಬೇಕು ಅಂತ ಮೊದಲಿಂದಾನು, ನಾನು ಸಣ್ಣ ವಯಸ್ಸಿನಿಂದಾನು ನನ್ನ ಆಸೆ ಅದಾಗಿತ್ತು, ಕನಸಾಗಿತ್ತು. ಆ ಕನಸನ್ನು ನನಸು ಮಾಡ್ಕೊಂಡಿದ್ದೇನೆ.
ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ, ನಾನು ಕಲಿತಂತಹ ಶಾಲೆಯಲ್ಲಿಯೇ ನಾನು ಶಿಕ್ಷಕಿಯಾಗಿ ದುಡಿದಿರುವಂತದ್ದು. ಅಲ್ಲಿಯೂ ಅಷ್ಟೇ ನನಗೆ ಬಹಳಷ್ಟು ಪ್ರೋತ್ಸಾಹ ನೀಡಿದ್ದಾರೆ. ನಮ್ಮ ಶಾಲಾ ಸಂಚಾಲಕರಾಗಿ ಆದಂತಹ ಗಣೇಶ್ ಸರ್ ಅವರು ಕವನಗಳನ್ನೆಲ್ಲ ಓದಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಗೆಯೇ ಅವರು ನನ್ನ ಕವನಗಳಿಗೆ ರಾಗ ಸಂಯೋಜಿಸಿ ಅವರ ದನಿಯಲ್ಲಿಯೇ ಹಾಡಿದ್ದಾರೆ. ಅದು ನನಗೆ ಇನ್ನಷ್ಟು ಖುಷಿಯ ವಿಚಾರ. ನೀವು ಕಲ್ತಂತ ಶಾಲೆಯಲ್ಲಿ ಮೊದಲು ಶಿಕ್ಷಕಿಯಾಗಿ ಹೋದ್ರಿ ಅಂತ ಹೇಳಿದ್ರು, ತುಂಬಾ ಖುಷಿ ಆಯ್ತು. ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮೊದಲನೇ ಕ್ಲಾಸಿಗೆ ಹೋಗಿ ಪಾಠ ಮಾಡುವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದ್ರೆ ನಾನು ಮೊದಲು ಶಿಕ್ಷಕಿಯಾಗಿ ಹೋದಾಗ ಅಲ್ಲಿ ಮುಖ್ಯೋಪಾಧ್ಯಾಯನಿಯಾಗಿದ್ದವರು ಸುಮತಿ ಶೆಟ್ಟಿಗಾರ್ ಮೇಡಮ್ ಅಂತ. ಅವರು ಮೊದಲಿಂದಾನೇ ನನಗೆ ಗೊತ್ತಿರುವ ಕಾರಣ ನನಗೆ ಅಷ್ಟೇನು ಹೊಸ ವಾತಾವರಣ ಏನು ಅನ್ನಿಸ್ಲಿಲ್ಲ. ಅವರು ಬಹಳ ಆತ್ಮೀಯರಾಗಿ ಮಾತನಾಡಿಸ್ತಾ ಇದ್ರು. ಅಂದ್ರೆ ಅವರು ನನ್ನನ್ನು ನೀನ್ ನನ್ನ ಶಿಷ್ಯೆ ಅನ್ನುವ ರೀತಿ ನಡ್ಸ್ಕೊಳ್ತಾ ಇರ್ಲಿಲ್ಲ. ಮಗಳ ರೀತಿ ಅವರು ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ರು. ಅದೇ ರೀತಿ ಮಕ್ಕಳು ಹೇಳಿ ನನಗೆ ಮೊದಲಿಂದಾನು ತುಂಬಾ ಪ್ರೀತಿ. ಹಾಗಾಗಿ ತರಗತಿಗೆ ಹೋಗಿ ಪಾಠ ಮಾಡ್ಲಿಕ್ಕೆ ಅಷ್ಟೇನು ಕಷ್ಟ ಅನ್ನಿಸ್ಲಿಲ್ಲ. ಹಾಗೆ ಸಾಹಿತ್ಯ ಮತ್ತು ಶಿಕ್ಷಕಿ ಹೊರತುಪಡಿಸಿ ನಿಮ್ಗೆ ಬೇರೆ ಯಾವ ಕ್ಷೇತ್ರದಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ? ಸಾಹಿತ್ಯ ಹಾಗೆ ಶಿಕ್ಷಣ ಕ್ಷೇತ್ರ ಬಿಟ್ಟು ರಂಗೋಲಿ ಬಿಡಿಸುವಂಥದ್ದು, ಹಾಗೆ ಉಲನಲ್ಲಿ ಕ್ರಾಫ್ಟ್ ವರ್ಕ್ಗಳನ್ನು ಮಾಡುವಂಥದ್ದು, ಬ್ಯಾಗ್ಗಳಾಗಿರ್ಬಹುದು ಅಥವಾ ರಬ್ಬರ್ ಬ್ಯಾಂಡ್ಗಳು, ಹಾಗೆ ಕ್ಯಾಪ್ಗಳು ಮಕ್ಕಳಿಗೆ, ಅದನ್ನೆಲ್ಲ ಮಾಡ್ತೇನೆ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ, ಗಾಜೆಂಟು. ಆದ್ರೆ ಮಗಳಲ್ಲದಿದ್ರು ಮಗ ಕೂಡ ನಿಮ್ಮ ಒಳ್ಳೆ ಸಾಧನೆ ಮಾಡಿದ್ದಾನೆ. ನಿಮ್ಮ ಅಮೋಘನ ಬಗ್ಗೆ ನೀವೇನು ಹೇಳ್ತೀರಾ? ಮಗ ಅಂತ ಹೇಳಿದ್ರೆ ಅವನು ನನ್ನ ಜೀವನದಲ್ಲಿ ಬಂದಂತಹ ಒಂದು ಅಮೂಲ್ಯ ರತ್ನ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನನ್ಗೆ ಬಹಳ ಎಲ್ಲಾ ಕ್ಷೇತ್ರದಲ್ಲಿ ನನ್ಗೆ ಆಸಕ್ತಿ ಇತ್ತು. ಆದ್ರೆ ಆ ಸಮಯದಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ತರಗತಿಗಳಿಗೆ ಹೋಗಿ ಕಲೀಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಹಲವಾರು ಕಾರಣಗಳಿಂದ. ಆದ್ರಿಂದ ನನ್ನ ಮಗನಲ್ಲಿ ನಾನು ಅದನ್ನು ಕಾಣ್ತಾ ಇದ್ದೇನೆ. ಅವನಿಗೂ ಹಾಗೆ ಎಲ್ಲಾ ಕ್ಷೇತ್ರದಲ್ಲಿಯೂ ಬಹಳ ಆಸಕ್ತಿ ಉಂಟು. ಆ ಆಸಕ್ತಿಯನ್ನು ನಾನು ಬೆಳೆಸಿಕೊಂಡು ಹೋಗ್ತಾ ಇದ್ದೇನೆ. ಅವನಿಗೂ ಕೂಡ ನನ್ನ ಹಾಗೆ ಚುಟುಕುಗಳನ್ನು ಬರೆಯುವ ಒಂದು ಆಸಕ್ತಿ ಇತ್ತೀಚೆಗೆ ಅಷ್ಟೇ 1 ವರ್ಷದ ಹಿಂದೆ ಹುಟ್ಟಿಕೊಂಡಿದೆ. ಬರೀಲಿಕ್ಕೆ ಆರಂಭಿಸಿದ್ದಾನೆ. ಅದು ಕೂಡ ಒಂದು ಸಂತೋಷದ ವಿಚಾರ. ನೀವು ಹೇಳಿದ್ರಿ ಸೋಷಿಯಲ್ ಮೀಡಿಯಾದಿಂದ ನನಗೆ ತುಂಬ ಉಪಯುಕ್ತ ಆಯಿತು. ಕೊರೋನಾದಿಂದ ನಾವು ಸುಮ್ಮನೆ ಇದ್ದಾಗ ಸೋಷಿಯಲ್ ಮೀಡಿಯಾ ನನಗೆ ಹೆಲ್ಪ್ ಮಾಡ್ತಾ ಅಂತ ಹೇಳಿದ್ರಿ. ಯಾವ ರೀತಿ ಹೆಲ್ಪ್ ಮಾಡಿದ್ರು? ನೀವು ಸೋಷಿಯಲ್ ಮೀಡಿಯಾಕ್ಕೆ ಕಾಲಿಟ್ಟ ಒಂದು ಸಂದರ್ಭ ಹೇಗಿತ್ತು? ಸಂದರ್ಭ ಅಂತ ಹೇಳಿದ್ರೆ, ನನ್ನ ದೊಡ್ಡಮ್ಮನ ಸೊಸೆ, ಅವರಿಗೆ ಗೊತ್ತಿತ್ತು ನಾನು ಕವನಗಳನ್ನೆಲ್ಲ ಬರೆಯುವಂಥದ್ದು, ಅವರಿಗೆ ಗೊತ್ತಿತ್ತು. ಅವರು ಒಮ್ಮೆ ಹೀಗೆ ಒಂದು ಫಂಕ್ಷನ್ ಅಲ್ಲಿ ಸಿಕ್ಕಿದಾಗ ಹೇಳಿದ್ರು, ನಮ್ಮದೇ ಒಂದು ಬಳಗ ಉಂಟು ಕಲಾ ಚಾವಡಿ ಅಂತ ಹೇಳಿ. ಅದರಲ್ಲಿ ಬರೀ ಸಾಹಿತ್ಯ ಮಾತ್ರ ಅಲ್ಲ, ಸಂಗೀತ, ಚಿತ್ರಕಲೆ ಎಲ್ಲವೂ ಕೂಡ ಉಂಟು. ಮಕ್ಕಳಿಗಾಗಿ ಬಾಲ ಚಾವಡಿ ಅಂತ ಮಾಡ್ತಾರೆ ಅವರು. ಶನಿವಾರ ಪ್ರತಿದಿನವೂ ಒಂದೊಂದು ಚಾವಡಿಗಳು. ಅದ್ರಲ್ಲಿ ಅವ್ರು ಹೇಳಿದ್ರು, ಬುಧವಾರ ಸಾಹಿತ್ಯ ಚಾವಡಿ ಅಂತ ಇದೆ, ನೀನು ಕವನಗಳನ್ನು ಕಳಿಸಿದ್ರೆ ಅದರ ನಂತರ ಮರುದಿನ ಭಾವ ಚಾವಡಿ, ಆ ಕವನಗಳಿಗೆ ಅವರು ರಾಗ ಸಂಯೋಜಿಸಿ ಹಾಡ್ತಾರೆ. ಹಾಗೆ ಹೇಳಿದ್ರು, ನೀನ್ ನಮ್ಮ ಬಳಗಕ್ಕೆ ಸೇರಿಕೋ ಹೇಳಿ. ನಾನು ಮೊದಲು ಸೇರಿದ ಸಾಹಿತ್ಯ ಬಳಗ ಹೇಳಿದ್ರೆ ಅದು ಕಲಾ ಚಾವಡಿ. ಆನಂತರ ಹಲವಾರು ಸಾಹಿತ್ಯ ಬಳಗಗಳು ಇರುವಂತದ್ದು ನನಗೆ ಗೊತ್ತಾಯ್ತು. ಹಾಗಾಗಿ ಹಲವಾರು ಸಾಹಿತ್ಯ ಬಳಗಗಳಿಗೆ ನಾನು ಸೇರಿಕೊಂಡೆ. ಈ ಕನ್ನಡ ಬಿಟ್ಟು ತುಳುವಲ್ಲಿ ಎಷ್ಟು ಕವನ ಬರ್ದಿದ್ದೀರಾ ಮೇಡಮ್? ಇನ್ನು ಬರೀಲಿಕ್ಕೆ ಇಷ್ಟಪಡ್ತೀರಾ? ತುಳುವಲ್ಲಿ ಬರಿಬೇಕು ಅಂತ ಬಹಳಷ್ಟು ಆಸೆ ಉಂಟು. ಆದ್ರೆ ಇನ್ನು ಕೂಡ ಆ ತುಳುವಿನಲ್ಲಿ ಬರೀಲಿಕ್ಕೆ ಆರಂಭಿಸ್ಲಿಲ್ಲ. ಮುಂದೆ ಬರೀತೇನೆ. ಪ್ರತಿ ಕ್ಷೇತ್ರದಲ್ಲಿ ಬೇಜಾರು ಮತ್ತು ಖುಷಿ ಇದ್ದೇ ಇರ್ತದೆ. ನಿಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಗೆ ಬೇಜಾರಾದಂತಹ ಒಂದು ಸಂದರ್ಭ ಯಾವುದು? ಅದು ಯಾವ ರೀತಿ ಫೇಸ್ ಮಾಡಿದ್ರಿ ನೀವು? ಸಾಹಿತ್ಯ ಕ್ಷೇತ್ರದಲ್ಲಿ ಬೇಜಾರಾಗಿರುವಂತದ್ದು ಅಂತ ಏನೂ ಇಲ್ಲ. ಯಾಕೆಂದ್ರೆ ನನಗೆ ನನ್ನ ಮನದಲ್ಲಿ ಮೂಡಿದಂತಹ ಭಾವನೆಗಳನ್ನು ಹೊರ ಹಾಕ್ಲಿಕ್ಕೆ ಸಾಹಿತ್ಯ ಬಹಳಷ್ಟು ಸಹಕಾರಿಯಾಗಿದೆ. ಅಂದ್ರೆ ಆ ಭಾವನೆಗಳನ್ನು ನಾವು ಹೇಳುವ ರೀತಿ ಅದನ್ನು ಬರೀಲಿಕ್ಕಾಗುದಿಲ್ಲ. ಆ ಬರೆಯುವಂತಹ ಒಂದು ರೀತಿಯೇ ಬೇರೆ ಉಂಟು. ಅದನ್ನು ಪದಗಳ ರೂಪದಲ್ಲಿ ಬರೆಯುವ ಒಂದು ಕಲೆ ನನಗೆ ಒಲಿದಿರುವಂತದ್ದು ನನಗೆ ಬಹಳ ಹೆಮ್ಮೆ ಇದೆ. ಮೇಡಮ್, ನಿಮ್ ಜೊತೆ ಮಾತಾಡ್ಲಿಕ್ಕೆ ಇನ್ನಷ್ಟು ವಿಷಯ ಇದೆ. ಒಂದು ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೇಡಮ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಹೇಳಿದ್ರಿ ನನಗೆ ಅಷ್ಟೊಂದು ಏನು ಬೇಜಾರಾಗಲಿಲ್ಲ, ಅಂತಹದ್ದೇನಿಲ್ಲ ಅಂತ ಹೇಳಿದ್ರಿ. ಖುಷಿಯ ಸಂದರ್ಭ ಅಂದಾಗ ನೀವು ಯಾವುದನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖುಷಿಯ ಸಂದರ್ಭ ಹೇಳಿದ್ರೆ, ನನ್ನ
ಪ್ರಪ್ರಥಮ ಚುಟುಕು ಸಂಕಲನಕ್ಕೆ ರಾಜ್ಯ ಪ್ರಶಸ್ತಿ ಬಂದಿರುವಂತದ್ದು. ಅದು ನನಗೆ ಬಹಳ ಖುಷಿಯ ಹಾಗೂ ಹೆಮ್ಮೆಯ ವಿಚಾರ. ಆ ಸಂದರ್ಭದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಪ್ರಕಾಶಕರೇ ಅದನ್ನು ಕಳಿಸಿರುವಂತದ್ದು. ನನಗೆ ಗೊತ್ತಿರ್ಲಿಲ್ಲ ಈ ರೀತಿ ರಾಜ್ಯ ಪ್ರಶಸ್ತಿಗೆ ಕೃತಿಗಳನ್ನು ಆಹ್ವಾನಿಸಿದ್ದಾರೆ, ಕಳಿಸ್ಬೇಕು ಎನ್ನುವಂಥದ್ದು ನನಗೆ ಗೊತ್ತಿರ್ಲಿಲ್ಲ. ನಾನು ಆ ಸಂದರ್ಭದಲ್ಲಿ MA ವ್ಯಾಸಂಗ ಮಾಡ್ತಾ ಇದ್ದೆ. ಆಗ ಪ್ರಕಾಶಕರೇ ಕಳಿಸಿ ಆ ನಂತರ ನನ್ನ ಕೃತಿಯಲ್ಲಿ ಆಯ್ಕೆಯಾಗಿ ರಾಜ್ಯ ಪ್ರಶಸ್ತಿ ಬಂದಿದೆ ಎನ್ನುವಂಥದ್ದು ಉದಯವಾಣಿ ದಿನಪತ್ರಿಕೆಯಲ್ಲಿ ಬಂದಿತ್ತು. ಆ ವಿಚಾರವು ನನಗೆ ಗೊತ್ತಿರ್ಲಿಲ್ಲ. ಡಾಕ್ಟರ್ ಮಾಧವಿ ಭಂಡಾರಿ ಮೇಡಮ್ ಅವರೇ ನನಗೆ ಕರೆ ಮಾಡಿ ನಿನ್ನ ಚುಟುಕು ಸಂಕಲನಕ್ಕೆ ಪ್ರಶಸ್ತಿ ಬಂದಿದೆ ಎನ್ನುವ ವಿಚಾರವನ್ನು ಹೇಳಿದ್ರು. ಆಗ ಬಹಳಷ್ಟು ಖುಷಿ ಆಯ್ತು. ಯಾಕೆಂದ್ರೆ ಮೊದಲ ಪ್ರಕಟಿತ ಕೃತಿಗೆ ರಾಜ್ಯ ಪ್ರಶಸ್ತಿ ಬರುವಂತದ್ದು ಅಂತ ಹೇಳಿದ್ರೆ ಅದು ದೊಡ್ಡ ಸಾಧನೆ ಆಗಿರ್ತದೆ. ಆ ಸಂದರ್ಭದಲ್ಲಿ ಅಲ್ಲಿ ರಾಜ್ಯ ಪ್ರಶಸ್ತಿ ಬಂದಿರುವಂತದ್ದು ನನಗೆ ಬಂಟ್ವಾಳದಲ್ಲಿ. ಆ ಒಂದು ಪ್ಲೇಸ್ ನನಗೆ ಗೊತ್ತಿರ್ಲಿಲ್ಲ. ಆ ಸಮಯದಲ್ಲಿ ನಾನು MA ವ್ಯಾಸಂಗ ಮಾಡ್ತಾ ಇದ್ದೆ. ನನ್ನ ಜೊತೆಗೆ ಕೂಗೋ ಹಾಗೆಯೇ ರಾಘವೇಂದ್ರ ಭಟ್ರು ಅಂತ ಅವರಿಗೂ ಕೂಡ ರಾಜ್ಯ ಪ್ರಶಸ್ತಿ ಬಂದಿತ್ತು. ಕೂಗೋರವರು ಕೂಡ ನನಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿದ್ದಾರೆ. ನಾನಂದ್ರೆ ಆ ಸಂದರ್ಭದಲ್ಲಿ ಹಲವಾರು ಕವಿಗೋಷ್ಠಿಗಳನ್ನೆಲ್ಲ ಹೋಗ್ತಾ ಇದ್ದೆ. ಮಂಗಳೂರಿಗೆ, ಆಮೇಲೆ ಕಡಿಯಾಳಿಯಲ್ಲಿ ಆಗಿತ್ತು, ಕಾರ್ಕಳದಲ್ಲಿ, ಅಲ್ಲಿಗೆಲ್ಲ ಹೋಗ್ತಾ ಇರುವಾಗ್ಲೇ ನನಗೆ ಅವರ ಪರಿಚಯ ಆಯ್ತು. ಅವ್ರು ಹೇಳಿದ್ರು, ಓ ನನ್ನ ಜೊತೆಗೆ ನಿನಗೂ ಕೂಡ ರಾಜ್ಯ ಪ್ರಶಸ್ತಿ ಬಂದಿದೆ ಅಲ್ವಾ, ನಾವು ಒಟ್ಟಿಗೆ ಹೋಗುವ ಅಂತ. ಆಗೆಲ್ಲ ಮೊಬೈಲ್ಗಳು ಇರ್ಲಿಲ್ಲ, ಏನಿದ್ರು ಕೂಡ ಪತ್ರಗಳಲ್ಲಿ ವ್ಯವಹಾರ ನಡೆಸ್ತಾ ಇದ್ದದ್ದು. ಸರಿ ಅಂತ ಹೇಳಿ ನಾನು ಅವರ ಜೊತೆಗೆ ಹೊರಟೆ ಬಸ್ಸಿನಲ್ಲಿ. ನಾನು, ಆಮೇಲೆ ಕೂಗೋರವರು, ಹಾಗೆ ರಾಘವೇಂದ್ರ ಭಟ್ರು ಅಂತ ಅವರು ತೀರಿಕೊಂಡಿದ್ದಾರೆ. ನಾವು ಮೂವರು ಜೊತೆಯಾಗಿಯೇ ಪ್ರಯಾಣ ಬೆಳೆಸಿ ಅಲ್ಲಿಗೆ ತಲುಪಿದ್ವಿ. ಒಟ್ಟು 10 ಮಂದಿಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು. ಅಲ್ಲಿ ಕರೆದ್ರು, ರಾಜ್ಯ ಪ್ರಶಸ್ತಿ ಬಂದಿರುವವರೆಲ್ಲ ಮೊದಲಿನ ಸಾಲಿನಲ್ಲಿ ಮೊದಲು ಹಾಕಿರುವಂತಹ ಕುರ್ಚಿಗಳಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಕರೆದ್ರು. ನಾನು ಕೂಡ ಹೋದೆ. ಅಲ್ಲಿ ಕೂತ್ಕೊಂಡ ಕೂಡಲೇ ಅಲ್ಲಿದ್ದಂತಹ ಒಬ್ರು ವಾಲಂಟಿಯರ್ ಬಂದು, ಮೇಡಮ್ ನೀವು ಹಿಂದೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಅಂದ್ರೆ ಅವರಿಗೆ ನನ್ಗೆ ರಾಜ್ಯ ಪ್ರಶಸ್ತಿ ಬಂದಿರುವಂತಹ ವಿಚಾರ ಗೊತ್ತಿರ್ಲಿಲ್ಲ. ಜೊತೆಗೆ ಆ ರಾಜ್ಯ ಪ್ರಶಸ್ತಿ ಬಂದಿರುವಂತದ್ದು ನನ್ನನ್ನು ಬಿಟ್ಟು ಎಲ್ಲಾ ಹಿರಿಯ ಕವಿಗಳಿಗೆ ಬಂದಿತ್ತು, ಹಿರಿಯ ಸಾಹಿತಿಗಳಿಗೆ ಬಂದಿತ್ತು. ನಾನು ಒಬ್ಳೆ ಅದರಲ್ಲಿ ಕಿರಿಯಳಾಗಿದ್ದೆ. ಅಂದ್ರೆ ಎಲ್ಲರೂ ಕೂಡ 50 ವರ್ಷ ಮೇಲ್ಪಟ್ಟವರೇ ಆಗಿದ್ರು. ಹಾಗಾಗಿ ಅವರಿಗೆ ಗೊತ್ತಾಗದೆ ನನ್ನನ್ನು ಹಿಂದೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನನ್ನ ಜೊತೆ ಇದ್ದಂತಹ ಕೂಗೋರವರು, ಅವರಿಗೂ ರಾಜ್ಯ ಪ್ರಶಸ್ತಿ ಬಂದಿದೆ, ನೀವು ಅವರನ್ನು ಯಾಕೆ ಹಿಂದೆ ಕಳಿಸ್ತಾ ಇದ್ದೀರಿ ಅಂತ ಹೇಳಿದ್ರು. ಆನಂತರ ಅವರು ನನ್ನ ಹತ್ರ ಕ್ಷಮೆಯನ್ನು ಕೇಳಿದ್ರು. ಹಾಗೆ ರಾಜ್ಯ ಪ್ರಶಸ್ತಿ ಆಯೋಜಕರಿದ್ದಾರೆ, ಅವರಿಗೂ ಹೋಗಿ ವಿಷಯವನ್ನು ತಿಳಿಸಿ ಅವರು ಕೂಡ ಬಂದು ನನ್ನ ಹತ್ರ ಕ್ಷಮೆಯನ್ನು ಕೇಳಿದ್ರು. ಅದೊಂದು ಹಾಸ್ಯ ಘಟನೆ. ಅಂದ್ರೆ ಅವರಿಗೆ ಪಾಪ ಗೊತ್ತಿರ್ಲಿಲ್ಲ. ಅದು ನನ್ಗೆ ಆ ಹಿರಿಯ ಸಾಹಿತಿಗಳೊಂದಿಗೆ ನಾನು ಒಂದು ಗುರುತಿಸಿರುವಂತದ್ದು ಕೂಡ ನನಗೆ ಹೆಮ್ಮೆಯ ವಿಚಾರ. ಅದೊಂದು ಸಂದರ್ಭ ಬಹಳ ಒಂದು ಮೆಮೊರಿ ಆಗಿ ಇರ್ತದಲ್ವ ಮ್ಯಾಮ್. ಮತ್ತೆ ಹೇಳಬೇಕಾದ್ರೆ ನಿಮ್ಮ ಜೀವನದಲ್ಲಿ ಕವಿಗೋಷ್ಠಿ ತುಂಬ ಇದಕ್ಕೆ ಹೋದ್ರಿ ಅಂತ ಹೇಳಿದ್ರಿ. ನೀವು ಬೇರೆ ಬೇರೆ ಪ್ಲೇಸಿಗೆ ಹೋದಾಗ ಬೇರೆ ಬೇರೆ ಜನಗಳಿರ್ತಾರೆ, ಬೇರೆ ಬೇರೆ ಕವಿಗಳು, ಬೇರೆ ಬೇರೆ ಭಾಷೆಗಳು, ಅಲ್ಲಿ ಹೇಗಿರ್ತದೆ ನಿಮ್ಮ ಅನುಭವ? ಕವಿಗೋಷ್ಠಿಗಳು ಅಂತ ಹೇಳಿದ್ರೆ ಅಲ್ಲಿ ಎಲ್ಲರೂ ಕೂಡ ನಮ್ಮ ಹಾಗೆ ಕವನಗಳನ್ನು ಹಾಗೆ ಕಥೆಗಳನ್ನೆಲ್ಲ ಬರೆಯುವವರೇ ಆಗಿರ್ತಾರೆ. ಅವರು ಸಾಕಷ್ಟು ಪ್ರೋತ್ಸಾಹವನ್ನು ನಮ್ಗೆ ನೀಡ್ತಾರೆ. ಅಂದ್ರೆ ನಮ್ಮ ಕವನಗಳಿಗೆ ಕಿವಿಯಾಗಿ ಆ ನಂತರ ಕವಿಗೋಷ್ಠಿ ಮುಗಿದ ನಂತರ ನಮ್ಗೆ ಬಂದು ಹೇಳ್ತಾ ಇದ್ರು, ಮೇಡಮ್ ನಿಮ್ಮ ಕವನ ಬಹಳ ಚೆನ್ನಾಗಿತ್ತು, ಇನ್ನು ಚೆನ್ನಾಗಿ ಬರಿಬಹುದು, ಹಾಗೆಲ್ಲ ಹೇಳ್ತಾ ಇದ್ರು. ನಮ್ಗೆ ಅದೇ ಮುಖ್ಯವಾಗಿ ಕವಿಗೋಷ್ಠಿಗಳಲ್ಲಿ ಚಪ್ಪಾಳೆ ಸಿಕ್ಕರೆ ನಾವು ಗೆದ್ವಿ ಅಂತಾನೆ ಅರ್ಥ. ಸಾಕಷ್ಟು ಕಡೆಗಳಲ್ಲಿ ಚಪ್ಪಾಳೆಗಳು ಸಿಕ್ಕಿದಾಗ ಇನ್ನಷ್ಟು ಬರಿಬೇಕು ಎನ್ನುವಂತ ಹುಮ್ಮಸ್ಸು ನನ್ನಲ್ಲಿ ಮೂಡಿತು. ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಇಷ್ಟಪಡುವಂತಹ ಕವಿಗಳು ಯಾರು? ಸಾಹಿತ್ಯ ಕ್ಷೇತ್ರಗಳಲ್ಲಿ ಮೊದಲನೇದಾಗಿ ದುಂಡಿರಾಜ್ರವರು. ಅವರು ಅಂದ್ರೆ ಹಾಸ್ಯ ಚುಟುಕುಗಳನ್ನೇ ಬರೆಯುವಂತದ್ದು ಸಾಮಾನ್ಯವಾಗಿ. ಅವರು ನನ್ಗೆ ಮೊದಲನೇದಾಗಿ ಸ್ಫೂರ್ತಿಯಾಗಿದ್ದಾರೆ. ಅಂದ್ರೆ ನಾನು ಕೂಡ ಹಾಸ್ಯ ಚುಟುಕುಗಳನ್ನೇ ಬರಿತೇನೆ ಹೆಚ್ಚಾಗಿ. ಅದೇ ರೀತಿ ಕುವೆಂಪುರವರು ಬಹಳ ದೊಡ್ಡ ಹಿರಿಯ ಕವಿಗಳು. ಅವರ ಕವನಗಳನ್ನು ಓದುವಾಗ್ಲೂ ಬಹಳ ಖುಷಿ ಆಗ್ತದೆ. ಜೊತೆಗೆ HS ವೆಂಕಟೇಶ್ ಮೂರ್ತಿ ಅವರು, ನನ್ಗೆ ಅವರ ಅಮ್ಮ ನಿನ್ನ ಎದೆಯಾಳದಲ್ಲಿ ಕವನ ಬಹಳ ಇಷ್ಟ. ಅಂದ್ರೆ ಸಣ್ಣ ವಯಸ್ಸಿಂದನೂ ನನ್ಗೆ ಆ ಕವನ ಅಂದ್ರೆ ಬಹಳ ಇಷ್ಟ. ನಾನು ಅದನ್ನು ಯಾವತ್ತೂ ಶಾಲೆಗಳಲ್ಲೆಲ್ಲ ಹಾಡ್ತಾ ಇದ್ದೆ. ಸಾಕಷ್ಟು ಪ್ರಥಮ ದ್ವಿತೀಯ ಎಲ್ಲ ಸಿಕ್ಕಿದೆ ನನ್ಗೆ ಆ ಒಂದು ಹಾಡಿಗೆ. ಈಗಲೂ ಕೂಡ ಅಷ್ಟೇ, ನನ್ಗೆ ಆ ಕವನ ಬಹಳ ಇಷ್ಟ. ನೀವು ಸಾಹಿತಿಗಳನ್ನು ಹೇಳಿದ್ರಿ ಇಷ್ಟ ಅಂತ. ಯಾರನ್ನಾದ್ರು ಸಾಹಿತಿಗಳನ್ನು ನಾನು ಇವರನ್ನು ಮೀಟ್ ಮಾಡಲೇಬೇಕು ಅಂತ ಯಾರನ್ನಾದ್ರು ಅನ್ಸಿದೆಯಾ? ಯಾರನ್ನಾದ್ರು ಮೀಟ್ ಮಾಡಿದ್ರಿಯಾ ದೊಡ್ಡ ಸಾಹಿತಿಗಳನ್ನು?
ದೊಡ್ಡ ಸಾಹಿತಿಗಳು ಅಂದ್ರೆ ಸಾಕಷ್ಟು ಜನರನ್ನು ನಾನು ಮೀಟ್ ಮಾಡಿದ್ದೇನೆ. ದೊಡ್ಡ ಸಾಹಿತಿಗಳು ದುಂಡಿ ರಾಜ್ರವರು ಒಂದು ಕವಿಗೋಷ್ಠಿಯಲ್ಲಿ ನನಗೆ ಸಿಕ್ಕಿದ್ರು. ಅಂದ್ರೆ ಆಗ ಎಲ್ಲ ಮೊಬೈಲ್ಗಳು ಇರಲಿಲ್ಲ, ಹಾಗಾಗಿ ಆ ಫೋಟೋಗಳೆಲ್ಲ ನನಗೆ ಸಿಕ್ಲಿಲ್ಲ. ಜೊತೆಗೆ ಈಗ ಇಲ್ಲಿ ಉಡುಪಿಯಲ್ಲಿ ಇರುವಂತಹ ಕವಿಗಳು ಅಂತ ಹೇಳಿದ್ರೆ ವೈದೇಹಿ ಅವರು, ಹಾಗೆಯೇ ಡಾಕ್ಟರ್ ಮಾಧವಿ ಭಂಡಾರಿ ಮೇಡಮ್ ಅವರು ಕೂಡ ಹಿರಿಯ ಸಾಹಿತಿಗಳೇ. ಜೊತೆಗೆ ನೀಲಾವರ ಸುರೇಂದ್ರ ಅಡಿಗ ಅವರೀಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಇತ್ತೀಚೆಗೆ ಒಂದು ಕವಿಗೋಷ್ಠಿಯಲ್ಲಿ ನನ್ನನ್ನು ಗುರುತಿಸಿ ಮಾತನಾಡಿಸಿದ್ರು. ಅದು ಕೂಡ ನನಗೆ ಬಹಳ ಖುಷಿ ಕೊಟ್ಟಿದೆ. ನಿಮ್ಮ ಸಾಹಿತ್ಯ ಜೀವನದಲ್ಲಿ ಕನ್ನಡ ಇದು ಸಾಹಿತ್ಯ ಪರಿಷತ್ ಎಷ್ಟು ಮುಖ್ಯ? ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕವಿಗಳಿಗೆ ಸಾಕಷ್ಟು ಪ್ರೋತ್ಸಾಹ ಸಿಗ್ತದೆ. ನಾನು ಈಗಾಗಲೇ ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ತಿನ ಸದಸ್ಯೆಯಾಗಿದ್ದೇನೆ, ಉಡುಪಿ ಜಿಲ್ಲಾ ಘಟಕದ್ದು. ಅದು ಕೂಡ ಅಲ್ಲಿ ಕೂಡ ನಮಗೆ ಸಾಕಷ್ಟು ಪ್ರೋತ್ಸಾಹ ಸಿಗ್ತದೆ ಕವಿಗಳಿಗೆ. ನೀವು ಬಹಳಷ್ಟು ಚುಟುಕುಗಳನ್ನು ಬರೆದಿದ್ದೀರಿ ಅಂತ ಹೇಳಿದ್ರಿ. ನೀವು ತುಂಬಾ ಇಷ್ಟಪಡುವಂತ ಚುಟುಕು ಯಾವುದಂತ ಹೇಳ್ಬೋದಾ? ನಾನು ಕಾಲೇಜು ದಿನಗಳಲ್ಲಿ ಬರೆದಂತಹ ಒಂದು ಚುಟುಕು, ಅದನ್ನು ಸಾಕಷ್ಟು ಕವಿಗೋಷ್ಠಿಗಳಲ್ಲಿ ಚುಟುಕು ಗೋಷ್ಠಿಗಳಲ್ಲಿ ವಾಚನ ಮಾಡಿದ್ದೇನೆ. ಆ ಚುಟುಕಿಗೆ ನನಗೆ ಬಹಳಷ್ಟು ಚಪ್ಪಾಳೆ ಸುರಿಮಳೆ ಬಿದ್ದಿದೆ. ಹಾಗೆಯೇ ಹಲವಾರು ಜನರು ಹೇಳಿದ್ದಾರೆ ಈ ಚುಟುಕು ಬಹಳ, ಅಂದ್ರೆ ಇತ್ತೀಚೆಗೆ ಒಂದು ಚುಟುಕು ಗೋಷ್ಠಿಯಲ್ಲಿ ಅಂಬಲ್ಪಾಡಿಯಲ್ಲಿ ನಡೆಯಿತು. ಆ ಚುಟುಕು ಗೋಷ್ಠಿಯಲ್ಲಿ ನಾನು ಆ ಚುಟುಕನ್ನು ವಾಚನ ಮಾಡುವಾಗ ವಾಸಂತಿ ಅಂಬಲ್ಪಾಡಿ ಮೇಡಮ್ ಅಂತ, ಅವರು ಸೈನ್ಸ್ ಸಿಸಿಲಿ ಅಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದಾರೆ. ಅವ್ರು ಹೇಳಿದ್ರು ಆ ಚುಟುಕು ಬಹಳ ನಂಗೆ ಇಷ್ಟ ಆಯ್ತು ಅಂತ. ಆ ಚುಟುಕು ಹೇಳ್ಬೋದಾ ಮೇಡಮ್? ಚುಟುಕದ ಶೀರ್ಷಿಕೆ ಪ್ರತಿಫಲ. ಹುಡುಗ ಹುಡುಗಿಯ ಕಂಡು ಅಂದನು, ಹುಡುಗ ಹುಡುಗಿಯ ಕಂಡು ಅಂದನು, ಜಿಂಕೆ ಮರೀನಾ ನೀ ಜಿಂಕೆ ಮರೀನಾ, ಜಿಂಕೆ ಮರೀನಾ ನೀ ಜಿಂಕೆ ಮರೀನಾ, ಹುಡುಗಿ ಕೆನ್ನೆಗೆ ಬಾರಿಸಿ ಅಂದಳು, ಹುಡುಗಿ ಕೆನ್ನೆಗೆ ಬಾರಿಸಿ ಅಂದಳು, ತುಂಬ ಉರಿನಾ ಪೆಟ್ಟು ತುಂಬ ಉರಿನಾ, ತುಂಬ ಉರಿನಾ ಪೆಟ್ಟು ತುಂಬ ಉರಿನಾ. ಬಹಳ ಚೆನ್ನಾಗಿತ್ತು ಮೇಡಮ್. ನಿಮ್ಮ ಒಂದು ಮೈಂಡ್ ಹೇಗೆ ವರ್ಕ್ ಮಾಡ್ತದಂತೆ ಇದರಿಂದ ನಾವು ಕಲಿಬೇಕು. ಇಷ್ಟು ತುಂಬ ಸಾಹಿತ್ಯ ಬರ್ದಿದ್ದೀರಾ ಅಂತ ಹೇಳಿದೆ. ರೀಸೆಂಟಾಗಿ ಯಾವುದು ಬರ್ದಿದ್ದೀರಾ? ನಾನಂದ್ರೆ ಇತ್ತೀಚೆಗೆ ನ್ಯಾನೋ ಕಥೆಗಳನ್ನು ಬರೀಲಿಕ್ಕೆ ಆರಂಭಿಸಿದೆ. ಆ ನ್ಯಾನೋ ಕಥೆಗಳು ಅಂದ್ರೆ 8-10 ಸಾಲುಗಳಲ್ಲಿ ಒಂದು ಕತೆ ಮುಗಿಸುವಂತದ್ದು. ಅದು ಬಹಳ ಕಷ್ಟಕರವಾದಂತಹ ಒಂದು ಸಾಹಿತ್ಯ ಪ್ರಕಾರ. ಅಂದ್ರೆ ಅದರಲ್ಲಿ ತುಂಬಾ ವಿಷಯಗಳು ಅಡಗಿರ್ತದೆ. ಅದನ್ನು ನಾವು ಆ ಸಾಲುಗಳ ಮಿತಿಯಲ್ಲಿಯೇ ಪೂರ್ಣಗೊಳಿಸಬೇಕು. ಅಂದ್ರೆ ಮುಖ ಪುಸ್ತಕದಲ್ಲಿ ಸಾಹಿತ್ಯ ಬಳಗಕ್ಕೆ ಸೇರಿಕೊಂಡ ನಂತರ ನಾನು ಆರಂಭಿಸಿದ್ದು ನ್ಯಾನೋ ಕಥೆಗಳನ್ನು ಬರೀಲಿಕ್ಕೆ. ಅದೇ ನ್ಯಾನೋ ಕಥೆಗಳನ್ನು, ಹಲವಾರು ನ್ಯಾನೋ ಕಥೆಗಳನ್ನು ಈಗ ಬರೆದಿದ್ದೇನೆ. ನೀವು ಬರೆದಂತಹ ಮೊದಲ ನ್ಯಾನೋ ಕಥೆ ಯಾವುದು? ನಾನು ಬರೆದಿರುವಂತಹ ಮೊದಲ ನ್ಯಾನೋ ಕಥೆ ಪರಿವರ್ತನೆ ಅಂತ ಹೇಳಿ. ಅದರ 2 ಕಥೆಯನ್ನ ಹೇಳಿ ನಮಗೆ. ಅದರದ್ದು ನ್ಯಾನೋ ಕಥೆಯ ಶೀರ್ಷಿಕೆ ಪರಿವರ್ತನೆ. ಬಂಜೆ ಎಂದು ಕರೆಸಿಕೊಳ್ಳುತ್ತಿದ್ದ ಯಮುನಾಳ ಬರಡು ಬಾಳಲ್ಲಿ ಓಯಸಿಸ್ನಂತೆ ಚಿಮ್ಮಿದವನು ಮಗ ಧೀರಜ್. ಬದುಕಿಗೆ ಬೆಳಕಾದ ಸುತನನ್ನು ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಸಿದ್ದಳು ತಾಯಿ ಯಮುನಾ. ವೃದ್ಧಾಪ್ಯದಲ್ಲಿ ಊರುಗೋಲಾಗಬೇಕಿದ್ದ ಮಗ ತಾಯಿಯನ್ನು ಮನೆಯಿಂದ ಹೊರಗಟ್ಟಿದ. ಧೀರಜ್ನಿಗೆ ತನ್ನ ತಪ್ಪಿನ ಅರಿವಾದಾಗ ಕಾಲ ಮಿಂಚಿ ಹೋಗಿತ್ತು. ಪ್ರೀತಿ ಧಾರೆ ಎರೆದಿದ್ದ ಜನ್ಮದಾತೆಯು ಮರಳಿ ಬಾರದೂರಿಗೆ ಪಯಣಿಸಿ ನಿಲುಕದ ನಕ್ಷತ್ರವಾಗಿದ್ದಳು. ಬಹಳ ಅದ್ಭುತವಾಗಿತ್ತು ಮೇಡಮ್. ನೀವು ಕವಿಗಳಂದಾಕ್ಷಣ ಒಂದು ಪರಿಸರ ಇರಬೇಕಂದ್ರೆ ಅವರದೊಂದು ವಾತಾವರಣ ಹೇಗಿರಬೇಕು, ಅವರಿಗೆ ಕತೆ ಬರಿಬೇಕಾದ್ರೆ ಹೇಗೆ ಮೈಂಡ್ ವರ್ಕ್ ಮಾಡಬೇಕು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ, ನಿಸರ್ಗ ಸೌಂದರ್ಯ ಇರಬೇಕು. ನಾವು ಕವಿಗಳು ಯಾವತ್ತಿದ್ರೂ ಕೂಡ ನಿಸರ್ಗ ಸೌಂದರ್ಯವನ್ನು ಸವಿಯುತ್ತಾ ಬರ್ದಾಗ ಆ ಕವನ ಬಹಳಷ್ಟು ಉತ್ತಮವಾಗಿ ಮೂಡಿ ಬರ್ತದೆ. ಅಂದರೆ ನೀವು ಸಾಹಿತಿಗಳಂದಾಕ್ಷಣ ಈಗ ಕೆಲವೊಂದ್ಸತಿ ಕೆಲವರದ್ದು ಒಟ್ಟಾರೆ ಬದ್ರೂ ಕೂಡ ಅದೊಂದು ಸ್ವಲ್ಪ ಕ್ಲಿಕ್ ಆಗ್ತದೆ ಜನಗಳಿಗೆ. ಆ ಕತೆಗಳಿಗೂ ಈಗ ಸ್ವಾರ್ಥ, ಪಾತ್ರ, ಅದಂತರ ರೈಮಿಂಗ್ಸ್ ವರ್ಡ್ ಬಂದಾಗ ಅದಕ್ಕೂ ನಾರ್ಮಲ್ ಸಾಹಿತ್ಯಕ್ಕೂ ಏನು ವ್ಯತ್ಯಾಸ ಇರ್ತದೆ? ಅಂದ್ರೆ ಪ್ರಾಸ ಪದಗಳನ್ನು ಬರೆದು ನಾವು ಬರ್ದಾಗ ಜನರು ಕಿವಿ ಕೊಟ್ಟು ಕೇಳ್ತಾರೆ. ಅಂದ್ರೆ ನಾನು ಹೆಚ್ಚಾಗಿ ಸರಳ ಭಾಷೆಯಲ್ಲಿ ಬರೆಯುವಂಥದ್ದು, ಜನರಿಗೆ ಬೇಗ ಅರ್ಥ ಆಗಬೇಕು ಎನ್ನುವ ಒಂದು ಕಾರಣಕ್ಕೆ ಅದನ್ನು ತುಂಬಾ ಇಷ್ಟಪಡ್ತಾರೆ. ಈಗ ದೊಡ್ಡ ದೊಡ್ಡ ಕವಿಗಳ ಕವನಗಳನ್ನು ನೀವು ತೆಗೆದುಕೊಂಡಾಗ ಅದನ್ನು ಜನಸಾಮಾನ್ಯರು ಬೇಗ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಅದನ್ನು ತುಂಬಾ ತಿಳ್ಕೊಂಡವರು ಮಾತ್ರ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾನಂದ್ರೆ ಜನರಿಗೆ ಆದಷ್ಟು ಬೇಗ ತಲುಪಲಿ ಎನ್ನುವ ಕಾರಣಕ್ಕೆ ಜನಸಾಮಾನ್ಯರ ಭಾಷೆಯಲ್ಲಿ ಪ್ರಾಸ ಪದಗಳನ್ನು ಬಳಸಿ
ಚುಟುಕುಗಳನ್ನು ಕವನಗಳನ್ನು ಬರಿತೇನೆ. ನಿಮ್ಮದು ಹೊರತುಪಡಿಸಿ ಮೇಡಮ್ ಬೇರೆ ಯಾವ ಯಾವ ಕವಿಗೋಷ್ಠಿ ಆಗಿರಬಹುದು, ಯಾವ ಚುಟುಕು ನಿಮಗೆ ತುಂಬ ಇಷ್ಟ? ಬೇರೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಬಹಳ ನನಗೆ ಇಷ್ಟವಾದಂತಹ ಒಂದು ಕವನ ಅಥವಾ ಭಾವಗೀತೆ ಅಂತ ಹೇಳ್ಬೋದು. ಅದನ್ನು ಹಾಡ್ಬೋದಾ? ಹಾಡಿ ಮೇಡಮ್, ಹಾಡಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯಲೊಲ್ಲೆ ನೀ ಕರುಳ ಬಳ್ಳಿ, ಒಲವೂಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ನೀನು, ಮಿಡುಕಾಡುತ್ತಿರುವೆ ನಾನು. ಬಹಳ ಅದ್ಭುತವಾಗಿತ್ತು ಮೇಡಮ್. ನೀವು ಹೇಳುವಂಥ ಸಾಹಿತ್ಯ ಆಗಿರ್ಬೋದು, ನೀವು ಬರೆಯುವಂಥ ಸಾಹಿತ್ಯದಲ್ಲಿ ಜಾಸ್ತಿ ತಾಯಿ ಮಗನ ಪ್ರೀತಿ ಇರ್ತದೆ. ಅದು ಹೇಗೆ, ಯಾಕೆ? ಅಂದ್ರೆ ನನಗೆ ಮೊದಲಿಂದಾನು ನನ್ನ ತಾಯಿಯನ್ನು ಕಂಡ್ರೆ ಬಹಳ ಇಷ್ಟ. ಚಿಕ್ಕಂದಿನಿಂದನೂ ನಾನು ತಾಯಿಯ ಜೊತೆಗೆ ಇದ್ದ ಕಾರಣ ಬಹಳಷ್ಟು ನಾನು ಅವರನ್ನು ಹಚ್ಚಿಕೊಂಡಿದ್ದೇನೆ. ಅದೇ ರೀತಿ ನನಗೆ ನಂತರ ಮಗ ಕೂಡ ಅಷ್ಟೇ ನನ್ನನ್ನು ಬಹಳ ಇಷ್ಟಪಡ್ತಾನೆ. ತಾಯಿ ಮಗನ ಬಾಂಧವ್ಯದ ಬಗ್ಗೆ ನನಗೆ ಹೆಚ್ಚಾಗಿ ಬರಿಬೇಕು ಅಂತ ಅನಿಸ್ತದೆ. ಅಂದರೆ ನೆಕ್ಸ್ಟ್ ಈಗ ಮುಂದಿನ ನನ್ನ ಜನರೇಷನ್ ಅವರಿಗೆ ಸಾಹಿತ್ಯ ಬರೀಲಿಕ್ಕೆ, ಕಥೆ ಬರೀಲಿಕ್ಕೆ, ಕವನ ಬರೀಲಿಕ್ಕೆ ಇಂಟ್ರೆಸ್ಟ್ ಪಡುವವರಿಗೆ ನೀವೇನು ಹೇಳ್ತೀರಾ? ಈಗಿನ ಕಾಲದಲ್ಲಿ ಅದೇ ಪುಸ್ತಕ ಓದುವವರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ. ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಬೇಕು ಹೇಳಿದ್ರೆ ಮೊದಲು ಪುಸ್ತಕ ಪ್ರೇಮಿಗಳಾಗಿರ್ಬೇಕು. ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿದ ಹಾಗೆ ನಮ್ಮ ಜ್ಞಾನ ಹೆಚ್ಚಾಗ್ತಾ ಹೋಗ್ತದೆ. ಆ ಜ್ಞಾನ ಹೆಚ್ಚಾದ ನಂತರ ನಾವು ಬರವಣಿಗೆಯಲ್ಲಿ ತೊಡಗಿಸಿಕೊಂಡಾಗ ಬಹಳ ಉತ್ತಮವಾದಂತಹ ಸಾಹಿತ್ಯಗಳು ಮೂಡಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗಿನ ಜನರೇಷನ್ ಅವರು ಪುಸ್ತಕ ಓದುವ ಒಂದು ಹವ್ಯಾಸ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಪುಸ್ತಕಗಳನ್ನು ಓದ್ತಾರೆ, ಆದ್ರೆ ಕಡಿಮೆ ಆಗಿದೆ. ಸಾಕಷ್ಟು ಪುಸ್ತಕಗಳನ್ನು ಓದಿದಾಗ ನಮ್ಗೆ ಜ್ಞಾನ ಹೆಚ್ಚಾಗ್ತಾ ಹೋದ ಹಾಗೆ ಬರವಣಿಗೆಯಲ್ಲಿ ಪ್ರಬುದ್ಧತೆ ಮೂಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸಾಹಿತ್ಯ ಆಗ್ಬೇಕಾದ್ರೆ ಒಂದು ಯಾವುದೆಲ್ಲ ಕ್ವಾಲಿಟಿ ಆಗಿರ್ಬೇಕು, ಇವನ್ ಸಾಹಿತ್ಯ ಆಗ್ಬೇಕಾದ್ರೆ ಏನೆಲ್ಲ ಇರ್ಬೇಕು ಅವನಲ್ಲಿ, ನೀವೇನ್ ಹೇಳ್ತೀರಾ? ಸಾಹಿತಿ ಆಗ್ಬೇಕು ಅಂತ ಹೇಳಿದ್ರೆ ಮೊದಲು ಅವರು ಸಾಹಿತ್ಯ ಪ್ರಕಾರಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ಅಂದ್ರೆ ಸಾಹಿತ್ಯದಲ್ಲಿ ಸಾಕಷ್ಟು ಪ್ರಕಾರಗಳಿವೆ. ಕತೆ, ಕವನ, ಚುಟುಕು, ಆಮೇಲೆ ರುಬಾಯಿ, ತಂಕ, ಇತ್ತೀಚೆಗೆ ಹಲವಾರು ಹೊಸ ಅಬಾಬಿ, ಹೊಸ ಹೊಸ ಪ್ರಕಾರಗಳು ಮೂಡಿ ಬಂದಿವೆ. ಅದನ್ನೆಲ್ಲ ನಾವು ಮೊದಲು ತಿಳ್ಕೊಂಡಿರ್ಬೇಕು. ಜೊತೆಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿರ್ಬೇಕು. ಈಗ 4 ಸಾಲಿನ ಚುಟುಕುಗಳನ್ನು ಬರಿಬೇಕಾದ್ರೂ ಕೂಡ ನಾವು ಅದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದಾಗ ಮಾತ್ರ ನಾವು 4 ಸಾಲಿನ ಚುಟುಕುಗಳನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಅದು ಚುಟುಕಿನಲ್ಲಿ ಮುಖ್ಯವಾಗಿ ಬೇಕಿರುವಂತದ್ದೇ ಪ್ರಾಸಪದಗಳು. ಆ ಪ್ರಾಸಪದಗಳ ಬಗ್ಗೆಯೂ ನಮಗೆ ಗೊತ್ತಿರಬೇಕು, ಅದರ ಅರ್ಥಗಳು ಕೂಡ ಗೊತ್ತಿರಬೇಕು. ಆಗ ನಾವು ಉತ್ತಮವಾಗಿ ಸಾಹಿತ್ಯ ರಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಾಹಿತಿ ಮತ್ತು ಶಿಕ್ಷಕಿ ಹೊರತುಪಡಿಸಿ ಭಾಗ್ಯಶ್ರೀ ಅವರು ಮನೆಯಲ್ಲಿ ಹೇಗಿರ್ತೀರಾ? ಮನೆಯಲ್ಲಿ ಅಂತ ಹೇಳಿದ್ರೆ ಅದೇ ಈಗ ಹೇಗೆ ಗೃಹಿಣಿಯರು ಯಾವ ರೀತಿ ಇರ್ತಾರೋ ಅದೇ ರೀತಿ ಇರ್ತೇನೆ. ಅಂದ್ರೆ ಶಿಕ್ಷಕರಾಗಿರುವಾಗ ನಮ್ಗೆ ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ರಜೆ ಇರ್ತದೆ. ಆಗ ನಾನು ಗೃಹಿಣಿಯಾಗಿಯೇ ಇರ್ತೇನೆ. ಅದ್ರ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನಷ್ಟು ನನಗೆ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ರಜೆಯಲ್ಲಿ. ಬೇರೆ ಅವಧಿಯಲ್ಲಿ ಅಂತ ಹೇಳಿದ್ರೆ ನಾವು ಸ್ವಲ್ಪ ಬೇರೆ ಕೆಲಸ ಇರುವ ಕಾರಣ ಸಾಹಿತ್ಯದ ಕಡೆಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ರಜೆಯ ಅವಧಿಯಲ್ಲಿ ನಮ್ಗೆ ಪೂರ್ಣ ಪ್ರಮಾಣದಲ್ಲಿ ಸಾಹಿತ್ಯದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಜೊತೆ ಮಾತಾಡಿ ಸಮಯ ಹೋದದ್ದೇ ಗೊತ್ತಾಗ್ಲಿಲ್ಲ ಮೇಡಮ್. ನಿಮ್ಗೆ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಲಿಕ್ಕಿದ್ರೆ ಹೇಳ್ಬೋದು. ಸ್ಪಂದನ ಟಿವಿಗೆ ಮೊದಲನೇದಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದನ್ನು ಒಂದು ಚುಟುಕದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಸರ್ವರ ಅಚ್ಚುಮೆಚ್ಚಿನ ವಾಹಿನಿ ಸ್ಪಂದನ, ಸರ್ವರ ಅಚ್ಚುಮೆಚ್ಚಿನ ವಾಹಿನಿ ಸ್ಪಂದನ, ಗೆದ್ದಿಹುದು ವೀಕ್ಷಕರೆಲ್ಲರ ಮನ, ಗೆದ್ದಿಹುದು ವೀಕ್ಷಕರೆಲ್ಲರ ಮನ, ನೀಡಿಹೇನ ನನ್ನೀ ಹೃದಯದಿ ವಿಶೇಷ ಸ್ಥಾನ, ನೀಡಿಹೇನ
ನನ್ನೀ ಹೃದಯದಿ ವಿಶೇಷ ಸ್ಥಾನ. ಪ್ರತಿಭೆಗಳ ಪರಿಚಯಿಸುವ ನಿಮಗಿದೋ ನನ್ನಯ ನಮನ. ಪ್ರತಿಭೆಗಳ ಪರಿಚಯಿಸುವ ನಿಮಗಿದೋ ನನ್ನಯ ನಮನ. ನನ್ನ ಪ್ರತಿಭೆಯನ್ನು ಗುರುತಿಸಿ ಪರಿಚಯಿಸಿದ ನಿಮಗೂ ಸ್ಪಂದನ ವಾಹಿನಿಯ ಸರ್ವ ಸದಸ್ಯರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮಗೂ ಧನ್ಯವಾದ ಮೇಡಮ್. ಸಾಹಿತ್ಯದ ಮೂಲಕ ನಮಗೆ ಧನ್ಯವಾದ ಹೇಳಿದ್ರಿ. ನಿಮ್ಮ ಸಾಹಿತ್ಯದ ಜೀವನದಲ್ಲಿ ಇನ್ನಷ್ಟು ಮತ್ತಷ್ಟು ಗೆಲುವು ಬರಲಿ ಅಂತ ಸ್ಪಂದನ ಹಾಗೂ ವೀಕ್ಷಕರ ಕಡೆಯಿಂದ ಆಶಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಈ ವಾರದ ಸಾಧಕಿ ಭಾಗ್ಯಶ್ರೀ ಕಂಬಳಕಟ್ಟ ಅವರ ಜೀವನವನ್ನು. ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಾನು ಕೃತಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ.